ವಲಯ ಮಟ್ಟದ ಕ್ರೀಡಾಕೂಟದ ಕೊನೆಯ ಹಂತದ ಮುಕ್ತಾಯ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಾನ್ಯರೇ, ಮುಖ್ಯ ಅತಿಥಿಗಳ ಅನುಮತಿಯನ್ನು ಪಡೆದು ಸ್ವಸ್ಥಾನಕ್ಕೆ ಹಿಂದಿರುಗುತ್ತಿದ್ದಾರೆ. ಜಗ್ಗಾಟ ಮಾಡೋರು ಮಾತ್ರ ಹೊರಗೆ ಬನ್ನಿ. ಸ್ಪರ್ಧಾಳಿಗಳು ಇಲ್ಲ ಮೇಲೆ ಮುಂಭಾಗದಲ್ಲಿ ಬರಬೇಕು, ಗ್ರೌಂಡ್ ಮುಂಭಾಗದಲ್ಲಿ ಇರಬೇಕು. ಅಲ್ಲೊಂದು ಗೆರೆ ಹಾಕಿ. ಒಂದು ಕ್ರೀಡಾಕೂಟದಲ್ಲಿ 4 ಜಿಲ್ಲೆಗಳಿಂದ ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗೃಹರಕ್ಷಕರು ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಈ ಒಂದು ದಿನದಲ್ಲಿ ಸಮಾರೋಪ ಸಮಾರಂಭದ ಒಂದು ನಿಮಿತ್ತವಾಗಿ ಹಗ್ಗ ಜಗ್ಗಾಟದ ಅಂತಿಮ ಪಂದ್ಯವನ್ನು ಸನ್ಮಾನ್ಯರು ಇವಾಗ ನೆರವೇರಿಸಿಕೊಡಲಿದ್ದಾರೆ. ಎಲ್ಲ ಸ್ಪರ್ಧಾಳುಗಳು ಸ್ಫೂರ್ತಿದಾಯಕವಾದಂತಹ ಒಂದು ಆರೋಗ್ಯಕರ ಆಟ ಆಡುವಂತಹ ಒಂದು ಪರಿಸ್ಥಿತಿ ಈ ಒಂದು ಕಲ್ಪಿಸಿಕೊಟ್ಟಂತಹ ನಮ್ಮ ಕೇಂದ್ರ ಕಚೇರಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಎಲ್ಲ ಮುಖ್ಯ ಅತಿಥಿಗಳು ಎಲ್ಲ ಶುಭ ಕೋರುತ್ತಿದ್ದಾರೆ. ತಮ್ಮೆಲ್ಲರ ಒಂದು ಚಪ್ಪಾಳೆ ಸ್ಫೂರ್ತಿದಾಯಕವಾಗಿರಲಿ. ಈ ಒಂದು 3 ದಿನಗಳ ವೃತ್ತಿಪರ ಕ್ರೀಡೆಗಳಲ್ಲಿ ಲಘುರಕ್ಷಣೆ, ಪ್ರಥಮ ಚಿಕಿತ್ಸೆ, ಅಗ್ನಿಶಮನ, ರೈಫಲ್ ಶೂಟಿಂಗು, ರೈಫಲ್ ಸಹಿತ ಸ್ಕ್ವಾಡ್ ಡ್ರಿಲ್ಲು, ಅದೇ ರೀತಿಯಾಗಿ ಟ್ರ್ಯಾಕ್ ಈವೆಂಟ್ಸ್ಗಳಾದಂತಹ 100 ಮೀಟರ್ ಓಟ, 800 ಮೀಟರ್ ಓಟ, 4x100 ಮೀಟರ್ ರಿಲೇ, ಲಾಂಗ್ ಜಂಪು, ಹೈ ಜಂಪ್, ಗುಂಡ ಎಸೆತ, ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅದಲ್ಲದೆ ಟೀಮ್ ಈವೆಂಟ್ಸ್ ಆದಂತಹ ವಾಲಿಬಾಲ್, ಕಬಡ್ಡಿ, ಹಗ್ಗ ಜಗ್ಗಾಟ ಈ ಎಲ್ಲ ಒಂದು ಸ್ಪರ್ಧೆಗಳನ್ನು ಆಡಿಸುವುದರ ಮೂಲಕ ಗೃಹರಕ್ಷಕರು ಒಂದು ಆರೋಗ್ಯ ರೀತಿಯಲ್ಲಿ ಹೆಚ್ಚಿನ ಒಂದು ಕಾಳಜಿ ವಹಿಸಿಕೊಳ್ಳಿ ಅಂತೇಳಿ ಈ ಒಂದು ಸ್ಪರ್ಧೆಗಳನ್ನು ನಡೆಸಲಾಗ್ತಿದೆ. ಅಟೆನ್ಷನ್. ಈ ಒಂದು ಕಾರ್ಯಕ್ರಮದ ಹಗ್ಗ ಜಗ್ಗಾಟ ಮುಗಿದ ನಂತರ ಈ ಒಂದು ತಂಡಗಳ ಪಥಸಂಚಲನ ಕಾರ್ಯಕ್ರಮವನ್ನು ಗೃಹರಕ್ಷಕರ ವೃತ್ತಿಪರ ಹಾಗೂ ಕ್ರೀಡಾಕೂಟದ ಒಂದು ಮುಕ್ತಾಯ ಸಮಾರಂಭಕ್ಕೆ ಈ ಒಂದು ಸ್ವಾಗತ ಭಾಷಣವನ್ನು ನಾನೇ ನಡೆಸ್ಕೊಡ್ತಾ ಇದ್ದೀನಿ.
ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ತಿರುಮಲೇಶ್ MB ಮುಖ್ಯ ಅಗ್ನಿಶಾಮಕ ಅಧಿಕಾರಿಗಳು ಮಂಗಳೂರು ಪ್ರಾಂತ್ಯ ಇವರನ್ನು ಮೊನ್ನೆ ಸಮಾದೇಶರಾದಂತಹ ಡಾಕ್ಟರ್ ಮುರಳಿ ಮೋಹನ್ ಸುಂತಾರವ್ ಸರ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ ಸಮಾದೇಶರಾದಂತಹ ಡಾಕ್ಟರ್ ಮುರಳಿ ಮೋಹನ್ ಸುಂತಾರವ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸೋಣ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮತ್ತು ಈ ಒಂದು ಎಲ್ಲ ಕ್ರೀಡೆಗಳನ್ನು ನಡೆಸಿಕೊಟ್ಟಿರತಕ್ಕಂತಹ ರಾಕೇಶ್ B. ಗೋನಾಳ್ ಅವರು ಸಹಾಯಕ ಬೋಧಕರು ಬೆಳಗಾಂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕ್ರೀಡಾಕೂಟದ ಕೇಂದ್ರ ಬಿಂದುಗಳಾದಂತಹ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡದ ಎಲ್ಲ ಪುರುಷ ಹಾಗೂ ಮಹಿಳಾ ಗೃಹರಕ್ಷಕರಿಗೆ ಒಂದು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ನಮ್ಮ ಮಾರ್ಕ್ಷರ ಸಾರು ಅವರು ಘಟಕಾಧಿಕಾರಿಗಳು ಮಂಗಳೂರು ಘಟಕ, ಅವ್ರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಗೃಹರಕ್ಷಕ ಅಧಿಕಾರಿಗಳು, ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯಿಂದ ಅನಿತಾ ಮೇಡಮ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಮಾರೋಪ ಸಮಾರಂಭದ ಯಶಸ್ಸಿಗೆ ಕಾರಣರಾದಂತಹ ಎಲ್ಲ ಗೃಹರಕ್ಷಕರು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದಂತಹ ಎಲ್ಲ ಸದಸ್ಯರಿಗೆ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ವೃತ್ತಿಪರ ಕ್ರೀಡಾಕೂಟದ ಒಂದು ಸಮಾರೋಪ ಸಮಾರಂಭದಲ್ಲಿ ಈಗಾಗಲೇ ಸ್ವಾಗತ ಭಾಷಣವನ್ನು ಕೋರಿ ಮುಖ್ಯ ಅತಿಥಿಗಳು ವೇದಿಕೆ ಮೇಲಿದ್ದಾರೆ. ಅವರ ಸಮ್ಮುಖದಲ್ಲಿ ಇಷ್ಟು 3 ದಿನಗಳ ಕಾಲ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ತಾಳ್ಮೆಯಿಂದ, ಶಿಸ್ತಿನಿಂದ ಆಟ ಆಡಿ ಈ ಕ್ರೀಡಾಕೂಟಕ್ಕೆ ಮೆರುಗು ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಕ್ರೀಡಾಕೂಟದ ಎಲ್ಲ ಪ್ರೈಸಸನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅವರನ್ನು ಮನವಿ ಮಾಡಿಕೊಳ್ತೇನೆ. ಹಾಗೆ ಒಂದರ ನಂತರ ಒಂದು ಹೆಸರುಗಳನ್ನ ನಾನು ಓದ್ತಾ ಹೋಗ್ತೇನೆ. ದಯಮಾಡಿ ವೇದಿಕೆ ಮೇಲೆ ಬಂದು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಕ್ರೀಡಾಕೂಟದಲ್ಲಿ ಬಹುಶಃ ನಮ್ಮ ಗೆಳೆಯರು ಎಲ್ಲ ಒಂದು ಪದಕಗಳನ್ನು ಮತ್ತು ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡಿರ್ತಾರೆ. ಕೂಡಲೇ ಅತಿಥಿಗಳಿಗೆ ಕೊಟ್ಟಾಗ ವೇದಿಕೆ ಮೇಲೆ ಇರತಕ್ಕಂತಹ ಗಣ್ಯರು ಅದನ್ನು ನಿಮಗೆ ನೀಡಲಿದ್ದಾರೆ. ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಸಮಾದ್ವೇಷ್ಟರು, ಗೃಹ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ ಮುರಳಿ ಮೋಹನ್ ಸರ್ ಅವರ ಜೊತೆಗೆ ಸಂಜು ತಿಮ್ಮಣ್ಣ ನಾಯಕ ಅವರ ಗೌರವ ಉಪಸ್ಥಿತಿ ಇಲ್ಲಿದೆ ಮತ್ತು ST ಸಿದ್ಧಲಿಂಗಪ್ಪ, ಕೃಷ್ಣಮೂರ್ತಿ ಸರ್, ಇನ್ನು ಹಾಗೆ ನಮ್ಮ ಜೊತೆ ಇರತಕ್ಕಂಥ ಎಲ್ಲ ಹಿರಿಯ ಗಣ್ಯರ ಜೊತೆ ನಿಮ್ಮ ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು. 100 ಮೀಟರ್ ಓಟ ಪುರುಷರು, ಅದರಲ್ಲಿ ಮೊದಲ ಬಹುಮಾನವನ್ನು ಸಂದೀಪ್ HP ಚಿಕ್ಕಮಗಳೂರು ಜಿಲ್ಲೆಯಿಂದ ಪಡ್ಕೊಂಡಿದ್ದಾರೆ. ಸಂದೀಪ್ HP ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಬಹುಶಃ ನೀವು ಹುರಿದುಂಬಿಸುವಂಥದ್ದು ಅವರು 3 ದಿನಗಳಲ್ಲಿ ಓಟದ ಸ್ಪರ್ಧೆಗಳಲ್ಲಿ ಗೆದ್ದು ಅತ್ಯಂತ ಚಂದದ ಶಿಸ್ತಿನಿಂದ ಈ ಒಂದು ಕ್ರೀಡಾಕೂಟಕ್ಕೆ ಮೆರಗನ್ನು ಕೊಟ್ಟಿರ್ತಾರೆ. ಇದು ನಮ್ಮ ಸಂತಸದ ಸಮಯ, ನಮ್ಮ ಒಂದು ವೇದಿಕೆಯಲ್ಲಿ ಬಹುಮಾನವನ್ನು ಪಡೆಯುವಂಥ ಒಂದು ಕ್ಷಣ. ಹಾಗೆ 100 ಮೀಟರ್ ಓಟದಲ್ಲಿ 2ನೇ ಸ್ಥಾನವನ್ನು ಗಳಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಜುನಾಥ್. ಮಹಿಳೆಯರ 100 ಮೀಟರ್ ಓಟದಲ್ಲಿ ಶಕೀಲಾ ಮೇಡಮ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಮ್ಮೆಯಿಂದ ಪ್ರಥಮ ಬಹುಮಾನವನ್ನು ಗಳಿಸಿಕೊಟ್ಟಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದಲ್ಲಿ 2ನೇ ಬಹುಮಾನ ಅನುಪಮ ಚಿಕ್ಕಮಗಳೂರು ಜಿಲ್ಲೆಯಿಂದ. ಹಾಗೆ ಮುರಳಿ ಮೋಹನ್ ಸರ್ ಅವರನ್ನು ಹುರಿದುಂಬಿಸ್ತಾ ರಾಜ್ಯ ಮಟ್ಟಕ್ಕೆ ನೀವೆಲ್ಲ ತಯಾರಿಯನ್ನು ನಡೆಸಬೇಕು ಅನ್ನೋಂಥ ಒಳ್ಳೆ ಮಾತನ್ನು ಹೇಳ್ತಿದ್ದಾರೆ. ಅನುಪಮ ಚಿಕ್ಕಮಗಳೂರಿಂದ 100 ಮೀಟರ್ ಓಟದಲ್ಲಿ 2ನೇ ಬಹುಮಾನವನ್ನು ಪಡೀತಾ ಇದ್ದಾರೆ. ಹಾಗೆ 800 ಮೀಟರ್ ಓಟದಲ್ಲಿ ಪುರುಷರ ವಿಭಾಗದಲ್ಲಿ ಸಂದೀಪ್ ಮತ್ತೊಮ್ಮೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಎಂಟು ಮೀಟರ್ ಓಟದಲ್ಲಿ ಶಿವಕುಮಾರ್ ಚಿಕ್ಕಮಗಳೂರು ಜಿಲ್ಲೆಯಿಂದ ಮತ್ತೊಮ್ಮೆ 2ನೇ ಸ್ಥಾನ. ಬಹುಶಃ 2 ಸ್ಥಾನಗಳನ್ನ 8 ಮೀಟರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತಂದಾಗಿಸಿಕೊಂಡಿದೆ. ನಾನೂರು ಮೀಟರ್ ಓಟದಲ್ಲಿ ಮಹಿಳೆಯರ ವಿಭಾಗದಲ್ಲಿ
ಶಕೀಲಾ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ. ಎರಡನೇ ಸ್ಥಾನವನ್ನು ಉತ್ತರ ಕನ್ನಡ ಜಿಲ್ಲೆಗೆ ವಿಮಲಾ ಮೇಡಮ್ ಅವರು ತಂದುಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ ಬಹುಮಾನ. ವಿಮಲಾ ಮೇಡಮ್ 400 ಮೀಟರ್ ಓಟ ಮಹಿಳೆಯರ ಪೈಕಿ ಎರಡನೇ ಬಹುಮಾನವನ್ನು ಪಡೆದಿದ್ದಾರೆ. ಹಾಗೆ ಲಾಂಗ್ ಜಂಪ್ ವಿಭಾಗದಲ್ಲಿ ಅಕ್ಷಯ್ ಉತ್ತರ ಕನ್ನಡಕ್ಕೆ ಮತ್ತೊಂದು ಸ್ಥಾನವನ್ನು ತಂದುಕೊಟ್ಟಿದ್ದಾರೆ. ಪ್ರಥಮ ಬಹುಮಾನವನ್ನು ಗಳಿಸಿದ್ದಾರೆ. ಸಂದೀಪ್ HP ಚಿಕ್ಕಮಗಳೂರು ಜಿಲ್ಲೆಯಿಂದ ಎರಡನೇ ಬಹುಮಾನವನ್ನು ಪಡೆದಿದ್ದಾರೆ ಲಾಂಗ್ ಜಂಪ್ನಲ್ಲಿ. ಹೈ ಜಂಪ್ ವಿಭಾಗದಲ್ಲಿ ಸಂದೀಪ್ BN ಚಿಕ್ಕಮಗಳೂರು ಜಿಲ್ಲೆಯಿಂದ ಮತ್ತೊಂದು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಸಂದೀಪ್ BN. ಹಾಗೆ ಹೈ ಜಂಪ್ ವಿಭಾಗದಲ್ಲಿ ಎರಡನೇ ಬಹುಮಾನ ಪ್ರದೀಪ್ ಉಡುಪಿ ಜಿಲ್ಲೆಯಿಂದ ಪ್ರಥಮ ಬಹುಮಾನವನ್ನು ಎರಡನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಉಡುಪಿ ಜಿಲ್ಲೆಗೆ ಇದು ಮೊದಲ ಬಹುಮಾನ ಅಂದ್ಕೊಳ್ತೀನಿ ಬರ್ತಾ ಇರೋದ್ರಲ್ಲಿ. ಉಡುಪಿ ಜಿಲ್ಲೆಯಿಂದ ಪ್ರದೀಪ್ ಹೈ ಜಂಪ್ ವಿಭಾಗದಲ್ಲಿ ಎರಡನೇ ಬಹುಮಾನ. ಪ್ರದೀಪ್ ಹೈ ಜಂಪ್. ಗುಂಡು ಎಸೆತ ಹೈ ಜಂಪ್ ಪ್ರದೀಪ್ ಅವರು ಹೈ ಜಂಪ್. ಗುಂಡು ಎಸೆತ ಬಂತು. ಸಂದೀಪ್ ಗೌಡ ಗುಂಡು ಎಸೆತದಲ್ಲಿ ಮೊದಲ ಬಹುಮಾನ ಉತ್ತರ ಕನ್ನಡ ಜಿಲ್ಲೆ. ಲಕ್ಷ್ಮಣ ಗೌಡ ಉತ್ತರ ಕನ್ನಡ ಜಿಲ್ಲೆ ಎರಡನೇ ಬಹುಮಾನ ಗುಂಡು ಎಸೆತ. ಲಕ್ಷ್ಮಣ ಗೌಡ ಸರಿ ಒಬ್ಬರೇ ಗುಡ್ ಲಕ್ಷ್ಮಣ ಗೌಡ ಅವರು ದ್ವಿತೀಯ ಬಹುಮಾನವನ್ನು ಪಡಿತಾ ಇದ್ದಾರೆ ಗುಂಡು ಎಸೆತ ವಿಭಾಗದಲ್ಲಿ. ಸರ್ ನಿಮ್ಮ ಫೋಟೋಗಾಗಿ ಛಾಯಾಗ್ರಾಹಕರು ಕಾಯ್ತಾ ಇದ್ದಾರೆ. ನಿಮ್ಮ ಕೈ ಕಡೆ ತಿರ್ಕೊಳ್ತಾ ಕೊಡಬೇಕು. ನಾನೂರು ಇಂಟು 100 ಮೀಟರ್ ರಿಲೇ ಪುರುಷರು 400 ಇಂಟು 100 ಮೀಟರ್ ರಿಲೇ ಪುರುಷರ ತಂಡ ಬರಬೇಕು. ಸಂದೀಪ್ HP ಚಿಕ್ಕಮಗಳೂರು ಪ್ರಥಮ ಸ್ಥಾನ. ಸಂದೀಪ್ HP TD ಚೇತನ್ ಹಾಗೂ ಸಂದೀಪ್ BN ತಿರುಮಲ ಸ್ವಾಮಿ. ರಿಲೇನಲ್ಲಿ ಸಂದೀಪ್ HP TD ಚೇತನ್ ಸಂದೀಪ್ BN ತಿರುಮಲ ಸ್ವಾಮಿ 4 ಜನ ತಂಡ. 400 ಇಂಟು 100 ಮೀಟರ್ ರಿಲೇ ಪುರುಷರ ವಿಭಾಗದ ಪ್ರಥಮ ತಂಡ ಪ್ರಥಮ ಸ್ಥಾನ ಪಡೆದಂಥ ತಂಡ. ಜೋರಾದ ಚಪ್ಪಾಳೆ ಬರಲಿ. ಹಾಗೆ 400 ಇಂಟು 100 ಮೀಟರ್ ರಿಲೇ ಪುರುಷರ ದ್ವಿತೀಯ ವಿಭಾಗವನ್ನು ಉತ್ತರ ಕನ್ನಡ ತನ್ನದಾಗಿಸಿಕೊಂಡಿದೆ. ಗಣೇಶ್ ನಾರಾಯಣ್ ರಸೂಲ್ ಪ್ರಶಾಂತ್. ನಾನೂರು ಇಂಟು 100 ಮೀಟರ್ನ ರಿಲೇ ಮಹಿಳೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಅನುಪಮ ಭವಾನಿ ಶಾರದಾ ಮಾನಸ. ಬಹುಶಃ 3 ಜನ ಬಂದರು. ಇನ್ನೊಬ್ರು ರಿಲೇ ಪ್ರಥಮ ಸ್ಥಾನ ಮಹಿಳೆಯರ ವಿಭಾಗ ಅನುಪಮ ಭವಾನಿ ಶಾರದಾ ಮಾನಸ ಅವರು ಪಡ್ಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಿಂದ. ನೆಕ್ಸ್ಟ್ ರಿಲೇ ದ್ವಿತೀಯ 400 ಇಂಟು 100 ಮೀಟರ್ ಮಹಿಳೆಯರ ದ್ವಿತೀಯ ಭಾಗವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪಡ್ಕೊಂಡಿದೆ. ದ್ವಿತೀಯ ಸ್ಥಾನವನ್ನು ರಿಲೇನಲ್ಲಿ ಭವಾನಿ ಮೆರಿಟಾ ಡಿಸೋಜಾ ಪಾವನ ಶಕೀಲಾ. ವಾಲಿಬಾಲ್ ಪುರುಷರ ಪ್ರಥಮ ಸ್ಥಾನವನ್ನು ಚಿಕ್ಕಮಗಳೂರು ಜಿಲ್ಲೆ ಪಡ್ಕೊಂಡಿದೆ. ಸಂದೀಪ್ ನಾಗರಾಜ್ ಸಂದೀಪ್ TD ಚೇತನ್ ಸಚಿನ್ ಆದರ್ಶ್ ಮೂರ್ತಿ. ತಂಡಕ್ಕೆ ಜೋರಾದ ಉದ್ಘೋಷದೊಂದಿಗೆ ಜೋರ ಚಪ್ಪಾಳೆ ಬರಲಿ. ವಾಲಿಬಾಲ್ ಪುರುಷರ ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ವಾಲಿಬಾಲ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ತಾ ಇದೆ
ಉತ್ತರ ಕನ್ನಡ ಜಿಲ್ಲೆ. ಈಗ ಪ್ರಥಮ ಸ್ಥಾನವನ್ನು ಚಿಕ್ಕಮಗಳೂರು ಜಿಲ್ಲೆ ಪಡ್ಕೋತಾ ಇದೆ. ಪುರುಷರ ವಾಲಿಬಾಲ್ ದ್ವಿತೀಯ ಸ್ಥಾನ ಪಡ್ಕೊಂಡಂಥವರು ಉತ್ತರ ಕನ್ನಡ ಜಿಲ್ಲೆಯ ಸಂದೀಪ್ ಗೌಡ, ಲಕ್ಷ್ಮಣ್ ಗೌಡ, ಸುಬ್ರಹ್ಮಣ್ಯ, ಮಂಜುನಾಥ್ ಗೌಡ, ವಿಷ್ಣುದಾಸ್ ನಾಯಕ್, ಮೋಹನ್ ಗೊಂಡ, ಮಣಿಕಂಠ ನಾಯಕ್. ಬಹುಶಃ ನಂಗೆ ಅನ್ಸಿದೆ ಇದು ಕಬಡ್ಡಿ ಚಾಂಪಿಯನ್ಸ್ಗೆ ಬರ್ಬೋದು ಅಂತ ಹೇಳಿ. ಕಬಡ್ಡಿ ಪ್ರಥಮ ಸ್ಥಾನವನ್ನು ಪಡಿತಾರೆ ಉತ್ತರ ಕನ್ನಡ ಜಿಲ್ಲೆಯ ಚರಣ್ ರಾಜ್, ರಜತ್, ಗಣೇಶ್, ಲಕ್ಷ್ಮಣ್, ಸಂದೀಪ್, ತಮಟ್ಟ, ಹರೀಶ್, ನಾರಾಯಣ. ಕಬಡ್ಡಿ ಪ್ರಥಮ ಸ್ಥಾನ ಉತ್ತರ ಕನ್ನಡ. ಬಹುಶಃ ರಾಜ್ಯವನ್ನ ಪ್ರತಿನಿಧಿಸುವ ಒಂದು ಸಿದ್ಧತೆಯಲ್ಲಿದ್ದಾರೆ ತಂಡದ ಸದಸ್ಯರು ಅನ್ಕೊಳ್ತೇನೆ. ಕಬಡ್ಡಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ತಂಡ. ಜೋರಾದ ಚಪ್ಪಾಳೆ ಬರಲಿ. ಪರಮೇಶ್, ಗಂಗಾಧರ್, HP ಸಂದೀಪ್, DD ಚೇತನ್, ತೇಜಮೂರ್ತಿ, ಮಂಜುನಾಥ್, ಶಿವಕುಮಾರ್, ಷಣ್ಮುಗ. ಕ್ವಾಡ್ರಿಲ್ ಪ್ರಥಮ ಸ್ಥಾನ ಪಡೀತಾರೆ ಪುರುಷರ ವಿಭಾಗದಿಂದ. ಮತ್ತೊಮ್ಮೆ ಚಿಕ್ಕಮಗಳೂರು ಜಿಲ್ಲೆ ತನ್ನದಾಗಿಸ್ಕೊಳ್ತಾ ಇದೆ. ಸ್ಕ್ವಾಡ್ರಿಲ್ ಅಲ್ಲಿ ಕೂಡ ವಿರೂಪಾಕ್ಷ, ಷಣ್ಮುಗ, ಕಾಂತರಾಜ್, TD ಚೇತನ್, ಹೇಮಂತ್ ಕುಮಾರ್, ಹೇಮರಾಜ್, ಸಾಧನ್, ತೀರ್ಥನಂದ, HN ಹೇಮರಾಜ್, ಕುಮಾರ್ PM, BK ದೇವರಾಜ್, ದಿನೇಶ್ ಮತ್ತು ಅಂಜನಪ್ಪ. ಆ ಸ್ಕ್ವಾಡ್ರಿಲ್ ಹೇಳ್ತಿದ್ದಾರೆ ನಂಗೆ ಯಾಕೋ ವಿಷಲ್ ಎಲ್ಲ ಕಮ್ಮಿ ಆಗಿದೆ, ನಮಗೆ ಜಾಸ್ತಿ ವಿಷಲ್ ಬೇಕು ಅಂತ ಹೇಳಿ. ಎಲ್ಲಿಗೂ ಎಷ್ಟೇ ವಿಷಲ್ ಹೊಡೆಯಕ್ಕೆ ಬರುತ್ತೆ. ಯಾಕಂದ್ರೆ ನಾವು ಕ್ರೀಡೆಯಿಂದ ಮಾರ್ಕ್ಸ್ ಸರ್ ಒಳ್ಳೆ ಸ್ಮೈಲ್ ಕೊಡ್ತಾ ಇದ್ದಾರೆ. ಇದೇನು ಕಮ್ಮಿ ವಿಷಲ್ ಬರ್ತಾ ಇದೆ, ಜೋರ್ ಬರಲಿ ಅಂತ. ಅವರು ಪಾಪ ನಿಮ್ಮ ಜೊತೆಗೆ 3 ದಿವಸಗಳ ಕಾಲ ಬಹಳಷ್ಟು ಅವರು ಕ್ರೀಡಾಪಟು ಹಾಗೆ ಇಂಡೈರೆಕ್ಟ್ ಆಗಿ ಇದ್ದಾರೆ ಅನ್ಕೊಳ್ಬೋದು ಅನ್ಕೊಳ್ತೀನಿ. ಬಹುಶಃ ಒಂದು ಕಷ್ಟ ಅಂದರೆ ಆರ್ಗನೈಸ್ ಮಾಡಿದ್ಮೇಲೆ ಈ ಥರ ಸ್ಮೈಲ್ ಕೊಡೋದು ತುಂಬ ಕಷ್ಟ. ಮಾರ್ಕ್ಸಾರ್ಗೆ ಇದು ಜೋರಾದ ವಿಷಲ್. ಮಾರ್ಕ್ಸಾರ್ಗೆ ಯಾರಿಗೆಲ್ಲ ಮಾರ್ಕ್ಸಾರ್ ಮೇಲೆ ಪ್ರೀತಿ ಇದೆ ಜೋರಾದ ವಿಷಲ್ ಮತ್ತೆ ಚಪ್ಪಾಳೆ ಬರಲಿ. ಸ್ಕ್ವಾಡ್ರಿಲ್ ದ್ವಿತೀಯ ಸ್ಥಾನವನ್ನು ಪುರುಷರು ತಗೊಳ್ತಾ ಇದ್ದಾರೆ. ಸ್ಕ್ವಾಡ್ರಿಲ್ ದ್ವಿತೀಯ ಸ್ಥಾನವನ್ನು ಹೋಸ್ಟ್ ಆಗಿರ್ತಕ್ಕಂಥ ದಕ್ಷಿಣ ಕನ್ನಡ ಮಂಗಳೂರು ನಗರ ಪಡ್ಕೊಂಡಿದ್ದಾರೆ. ಸುನಿಲ್ ಕುಮಾರ್, ಮಾರ್ಕ್ಸೆರ, ಕೇಶವ್ ಶೆಟ್ಟಿಗಾರ್. ಓ ಸರೇ ಇದ್ದಾರೆ, ಬಂದ್ಬಿಡಿ ಸರ್. ಜೋರ ಚಪ್ಪಾಳೆ ಬರಲ್ಲ ಹೇಳಿದೆ, ಜೋರ ಚಪ್ಪಾಳೆ ಮತ್ತೆ ವಿಷಲ್ ಬರ್ಬೇಕು ಇದಕ್ಕೆ. ಕೇಶವ್ ಶೆಟ್ಟಿಗಾರ್, ರಾಜೇಶ್ ಗಟ್ಟಿ, ಸವೇರಾ ಡಿಸೋಜ, ಧನಂಜಯ, ಶರದ್ರಾಜ್, ಜ್ಞಾನೇಶ್, ಅರವಿಂದ್ ಕನೆಕಟ್ಟೆ, ಮೊಹಮ್ಮದ್ ಫಯಾಜ್, ಬಸವರಾಜ್, ಪುರುಷೋತ್ತಮ್. ಮಂಗಳೂರು ನಗರ ಸ್ಕ್ವಾಡ್ರಿಲ್ ದ್ವಿತೀಯ ಪುರುಷರ ವಿಭಾಗ. ಫೋಟೋ ನಂತರ ಸ್ಕ್ವಾಡ್ರಿಲ್ ಪ್ರಥಮ. ಸ್ಕ್ವಾಡ್ರಲ್ಲಿ ಮಹಿಳೆಯರೇನು ಕಮ್ಮಿನಾ? ಮಹಿಳೆಯರಲ್ಲಿ ಪ್ರಥಮ ಸ್ಥಾನ ಹೋಗಿದೆ ಚಿಕ್ಕಮಗಳೂರು ಜಿಲ್ಲೆಗೆ. ಭವಾನಿ, ಲಕ್ಷ್ಮಿ, ಲಲಿತಾ, ಮಾನ್ಸಾ, ಮೇಘಶ್ರೀ, ಅಕ್ಷತಾ, ಅರ, ಅನುಪಮಾ, ಶಾರದಾ. ಸ್ಕ್ವಾಡ್ರಿಲ್ನ ಮಹಿಳೆಯರು ಈಗಾಗಲೇ ತಂಡದ ಸಮೇತ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಮಾರ್ಕ್ಸರ್ ಅವ್ರು ತಗೊಳ್ತಾ ಇದ್ದಾರೆ ಸರ್ಟಿಫಿಕೇಟ್. ಮಾನಸ, ಮೇಘಶ್ರೀ, ಅಕ್ಷತಾ, ಅರ, ಎಂ, ಅನುಪಮಾ, ಶಾರದಾ. ಒಬ್ರು ನಿಂತು ಮಿಕ್ಕಿದವರು ಕೂತ್ಕೊಂಡು ಒಂದು ಒಳ್ಳೆ ಚಿತ್ರಣವನ್ನ ಛಾಯಾಗ್ರಾಹಕರ ಮುಖಾಂತರ ಪಡ್ಕೊಳ್ಬೇಕು. ಉಡುಪಿ ಜಿಲ್ಲೆ ಪ್ರಕಾರವಾಗಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸ್ಕ್ವಾಡ್ರಿಲ್ನಲ್ಲಿ ಮಹಿಳೆಯರು. ಉಡುಪಿ ಜಿಲ್ಲೆಗೆ ಲಭ್ಯ ಆಗಿದೆ ಜಯಂತಿ, ಪೂರ್ಣಿಮಾ, ಪುಷ್ಪ, ನಂದಿನಿ, ಸುಜಾತ, ಸಂಧ್ಯಾ, ಗೀತಾ, ಸವಿತಾ, ಶಶಿಕಲಾ.
ಫೈರ್ ಫೈಟಿಂಗ್ ಅಗ್ನಿಶಮನದಲ್ಲಿ ಪ್ರಥಮ ಸ್ಥಾನ ಪುರುಷರು ಪಡ್ಕೊಳ್ತಾರೆ. ಉಡುಪಿ ಜಿಲ್ಲೆಗೆ ಈ ಸ್ಥಾನ ಸಿಗ್ತಾ ಇದೆ. ಭಾಗದಲ್ಲಿ ಉಡುಪಿ ಜಿಲ್ಲೆಯ ಪಾಲಾಗಿದೆ. ಮನ್ಮಥ್ ರಾಜೇಶ್ ಪೂಜಾರಿ, ಶಿವಪ್ರಸಾದ್ ಅಜಯ್ ಮಡಿವಾಳ. ಪ್ರಥಮ ಚಿಕಿತ್ಸೆ ಪುರುಷರ ವಿಭಾಗ. ನನಗೆ ಭಾರಿ ಖುಷಿಯಾದದ್ದು ಉಡುಪಿಯಲ್ಲಿ ಒಂದು ಮಹಿಳೆ ಜೋರಾದ ವಿಷಲ್ ಹೊಡೆದ್ರು. ಅವ್ರ ಪರವಾಗಿ ಜೋರಾಗಿ ಯಾರ್ಯಾರು ವಿಷಲ್ ಬರುತ್ತೆ ಎಲ್ಲರಿಗೂ ಸೇರಿ ಹೊಡಿರಿ. ದಟ್ ಈಸ್ ದ ಸ್ಪಿರಿಟ್. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನೋಡಿ, ಪ್ರಥಮ ಚಿಕಿತ್ಸೆ ಅಂದ್ರೆ ಅದು ಜೋರಾಗಿ ಇನ್ನೊಂದು ಚಪ್ಪಾಳೆ ಮತ್ತು ವಿಷಲ್ ಬರಲಿ. ಮೇಡಮ್ ಸೂಪರ್, ಚಿಯರ್ ಅಪ್ ಮೇಡಮ್. ಪ್ರಥಮ ಚಿಕಿತ್ಸೆ ದ್ವಿತೀಯ ವಿಭಾಗ ಪುರುಷರಿಗೆ ಚಿಕ್ಕಮಗಳೂರು ಜಿಲ್ಲೆ ಪಾಲಾಗಿದೆ. ಷಣ್ಮುಗ, ಹೇಮರಾಜ್, ಕಾಂತರಾಜು, ಗಂಗಾಧರ್. ಎಲ್ಲರೂ ಕೂಡ ತಪ್ಪದೆ ತಿರುಮಲೇಶ್ ಸರ್ ಅವರ ಜೊತೆಗೆ, ಹಾಗೆ ಮುರಳಿ ಮೋಹನ್ ಚುಂತಾರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಇತರ ಗಣ್ಯರ ಜೊತೆಗೆ ತಪ್ಪದೆ ನಿಮ್ಮ ಭಾವಚಿತ್ರಗಳನ್ನ ತೆಗೆಸಿಕೊಂಡು ಹೋಗಬೇಕು. ಈ ಸವಿ ನೆನಪು ನಿಮ್ಮ ಜೊತೆ ಸದಾಕಾಲ ಇರಬೇಕು. ಬಹುಶಃ ಇವರ ಒಂದು ಸ್ಪಿರಿಟ್ ಬಹಳ ಖುಷಿಯಾಗುತ್ತೆ ನೋಡ್ಲಿಕ್ಕೆ. ಉಡುಪಿ ಜಿಲ್ಲೆ ಅದು that's the spirit. ಗುಡ್. ಪ್ರಥಮ ಚಿಕಿತ್ಸೆ ದ್ವಿತೀಯ ಸ್ಥಾನವನ್ನ ಮಹಿಳೆಯರು ಕಾರವಾರ ಕಮ್ಮಿ ಇಲ್ಲ, ಕಾರವಾರಕ್ಕೆ ಪಾಲಾಗಿದೆ. ಪ್ರಥಮ ಚಿಕಿತ್ಸೆ ದ್ವಿತೀಯ ಭಾಗ ಮಹಿಳೆಯರಿಗೆ ಸಿಂಧುಜಾ, ಭಾರತಿ, ಶ್ವೇತಾ, ಯಮುನಾ. ಏನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಮಹಿಳೆಯರನ್ನ ಒಂದಕ್ಕೆ ತುಂಬಾ ಅಭಿನಂದಿಸಬೇಕು. ಏನಂತ ಹೇಳಿದ್ರೆ ಈ ಎಳೆದಾಡೋದ್ರಲ್ಲಿ ಅವರೇ ಫಸ್ಟ್ ಅಂತ ಹೇಳ್ತಾರೆ, ನಿಜಾನಾ? ಅದಕ್ಕೆ ಮಹಿಳೆಯರ ಹಗ್ಗ ಜಗ್ಗಾಟ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಾಗಿದೆ. ಜೋರಾದ ಚಪ್ಪಾಳೆ ಬರಲಿ. ಆಶಾಲತಾ ವಿಶಲ್ ಬರಲಿ, ಜೋರಾದ ಚಪ್ಪಾಳೆ ಬರಲಿ. ಆಶಾಲತಾ, ಮೋಹಿನಿ, ಶಕೀಲಾ, ದಿವ್ಯಾ, ಸುರೇಖಾ, ನಿಶ್ಮಿತಾ, ಚಂಪಾ, ಮನೋರಮಾ, ಆಶಾ, ಪುಷ್ಪಾವತಿ. ಹಗ್ಗ ಜಗ್ಗಾಟದಲ್ಲಿ ಹಗ್ಗ ಜಗ್ಗಾಟದ ಎರಡನೇ ಸ್ಥಾನವನ್ನ ಚಿಕ್ಕಮಗಳೂರು ಜಿಲ್ಲೆ ತಂದಾಗಿಸಿಕೊಂಡಿದೆ. ಲಕ್ಷ್ಮೀ, ಲಲಿತಾ, ಮಾನಸ, ಮೇಘಶ್ರೀ, ಅಕ್ಷತಾ, ಆಶಾ, ಭವಾನಿ, ಅನುಪಮಾ, ಶಾರದಾ ತಂಡ ಹಗ್ಗ ಜಗ್ಗಾಟದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಕೂಡ, ಎಲ್ಲ ವಿಜಯಿಗಳಿಗೆ. ಲಕ್ಷ್ಮೀ, ಲಲಿತಾ, ಮಾನಸ, ಮೇಘಶ್ರೀ, ಅಕ್ಷತಾ, ಆಶಾ, ಭವಾನಿ, ಅನುಪಮಾ, ಶಾರದಾ. ರೈಬಲ್ ಚೂಡಿ. ಪುರುಷರ ವಿಭಾಗದಲ್ಲಿ ಹೇಮರಾಜ್, ಚಿಕ್ಕಮಗಳೂರು ಪ್ರಥಮ ಸ್ಥಾನ. ಜೋರಾದ ವಿಶಲ್ ಚಪ್ಪಾಳೆ, ಉದ್ಘೋಷಗಳು ಬರಲಿ.
ಹೇಮರಾಜ್ ರವರ ಪ್ರಥಮ ಸ್ಥಾನ. ಹಾಗೆ ಚಿಕ್ಕಮಗಳೂರು ಜಿಲ್ಲೆಗೆ 2ನೇ ಸ್ಥಾನ ಕೂಡ ಬಂದಿದೆ. ಹೇಮಂತ್ ಕುಮಾರ್ ಚಿಕ್ಕಮಗಳೂರು ದ್ವಿತೀಯ ಸ್ಥಾನ ರೈಫಲ್ ಶೂಟಿಂಗ್. ನಲ್ಲಿ ಪುರುಷರ ವಿಭಾಗ ಚಿಕ್ಕಮಗಳೂರು ಜಿಲ್ಲೆಗೆ ಪಾಲಾಗಿದೆ. ಲಘು ರಕ್ಷಣೆಯ ದೇವೇಂದ್ರ ಹಾಗೂ ತಂಡ ವೇದಿಕೆ ಮೇಲೆ ಬರಬೇಕು. ಆಮೇಲೆ ಮಾಡಿ. ರೆಸ್ಕ್ಯೂ ಪ್ರಥಮ ಸ್ಥಾನ ಚಿಕ್ಕಮಗಳೂರು ಜಿಲ್ಲೆ ಆಗಿದ್ರೆ ದೇವೇಂದ್ರ, ಪರಮೇಶ್, ಅಣ್ಣ ಬಜಾರಿ, ಸಾಧನ್, ದಿನೇಶ್, ಅಣ್ಣಪ್ಪ, ರಾಜು, ಹೇಮರಾಜ್. ರೆಸ್ಕ್ಯೂ ದ್ವಿತೀಯ ಸ್ಥಾನವನ್ನ ಉಡುಪಿ ಜಿಲ್ಲೆ ಪಡ್ಕೊಂಡಿದೆ. ಶಿವಪ್ರಸಾದ್, ರಾಜೇಶ್ ಪೂಜಾರಿ, ಅಂಜೆಮ್, ಹರ್ಪ್ರೀತ್ ಶೆಟ್ಟಿ, ಸುಬ್ರಹ್ಮಣ್ಯ, ಶ್ರೀ ಪ್ರಸಾದ್, ಅಜಯ್ ಮಡಿವಾಳ, ಮನ್ಮತ. ಹಗ್ಗ ಜಗ್ಗಾಟ ಪ್ರಥಮ ಸ್ಥಾನವನ್ನ ಹಗ್ಗ ಜಗ್ಗಾಟದಲ್ಲಿ ಏನು ಮಹಿಳೆಯರು ಮಾತ್ರ ಎಳ್ದಾಡೋದು. ಪ್ರಥಮ ಸ್ಥಾನ ಪಡ್ಕೊಳ್ತಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ. ಜೋರ ಚಪ್ಪಾಳೆ ಬರಲಿ. ಅಣ್ಣ ಸರ್ ಹಗ್ಗ ಜಗ್ಗಾಟ ಪುರುಷ ಸೆಕೆಂಡ್. ಹಗ್ಗ ಜಗ್ಗಾಟ ದ್ವಿತೀಯ ವಿಭಾಗ ಚಿಕ್ಕಮಗಳೂರು ಜಿಲ್ಲೆ. ಜೋರ ಚಪ್ಪಾಳೆ ಬರಲಿ. ಒಳ್ಳೆ ಹಾಡು ಹಾಕಿದ್ದಾರೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಜೋರಾಗಿ ಚಪ್ಪಾಳೆ ಮಾಡೋಣವಾ? ಜೋರಾಗಿ ಹಾಡು ಹಾಕಿ ಅದನ್ನ. ಇಲ್ಲಿ ಯಾಕಂದ್ರೆ ಹೈಯೆಸ್ಟ್ ಪ್ರೈಸ್ ತಗೊಂಡವ್ರಿಗೆ ದೊಡ್ಡ ಒಂದು ಮೆಡಲ್ ಸಿಗ್ತಾ ಇದೆ. ಅದು ವೈಯಕ್ತಿಕ ಚಾಂಪಿಯನ್ ನಲ್ಲಿ ಪುರುಷರ ವಿಭಾಗದಲ್ಲಿ ಸಂದೀಪ್, ಚಿಕ್ಕಮಗಳೂರು ಜಿಲ್ಲೆ. ಸೊ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಪ್ಲೀಸ್. ಜೋರಾಗಿ ಬರಲಿ ಚಪ್ಪಾಳೆ. ವೈಯಕ್ತಿಕ ಚಾಂಪಿಯನ್ ವೈಯಕ್ತಿಕ ಚಾಂಪಿಯನ್ಸ್ ಅಲ್ಲಿ ಏನು ಹುಡುಗರ ಜೊತೆಗೆ ಹೆಣ್ಮಕ್ಳು ಕೂಡ ಸ್ಟ್ರಾಂಗ್ ಗುರು ಅಂತ. ವೈಯಕ್ತಿಕ ಚಾಂಪಿಯನ್ ಮಹಿಳಾ ಶಕೀಲಾ ಫ್ರಮ್ ಮಂಗಳೂರು. ನಮ್ಮ ಸಮಾಧ್ವೇಶ್ವರ್ ಹೇಳಿದ್ರು, ಇಲ್ಲ ಇನ್ನು 2 ನಿಮಿಷ ಟೈಮ್. ನಾವೀ ಒಂದು ಕ್ರೀಡಾಕೂಟ ಯಾಕೆ ಏರ್ಪಾಟ್ ಮಾಡ್ತೀವಿ ಅಂತ ಹೇಳಿದ್ರೆ
ನಮ್ಮ ದೇಹದ ಯಾವುದೇ ಸೈಜನ್ನು ನೋಡದೆ ಎಲ್ಲರೂ ಕುಣಿದಾಡ್ತೇವೆ, ಸಂತೋಷ ಪಡ್ತೇವೆ ಅಂತಹ ಒಂದು ಸಮಯ. ಸಮಗ್ರ ಟೀಮ್ ಚಾಂಪಿಯನ್ಶಿಪ್ ಚಿಕ್ಕಮಗಳೂರು ಜಿಲ್ಲೆ, ಜೋರ ಚಪ್ಪಾಳೆ. ಚಿಕ್ಕಮಗಳೂರು ಜೊತೆ ನಾವು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜೊತೆಯಾಗಿ ಉದ್ಘೋಷ ಮಾಡಿ ಸಂತೋಷ ಪಡೋಣ. 1 2 3 ಸ್ಟಾರ್ಟ್. ಮುಖ್ಯ ಅಗ್ನಿಶಾಮಕ ಅಧಿಕಾರಿಗಳಾದಂತಹ ತಿರುಮಲೇಶ್ ಸರ್ ಅವರು ನಮ್ಮನ್ನು ಕುರಿತು ಮಾತಾಡ್ತಾರೆ. ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಕರವಾದಂಥ ವಾತಾವರಣಕ್ಕೆ ಕರ್ಕೊಂಡು ಹೋಗ್ತಾರೆ. ಸರ್, ತಿರುಮಲೇಶ್ ಸರ್. ಮೇಲಿರ್ತಕ್ಕಂಥ ಮಾನ್ಯ ಜಿಲ್ಲಾ ಸಮಾದೇಷ್ಟರೇ ಹಾಗೂ ಎಲ್ಲ ಇಲ್ಲ ಸಾಕು ಬರ್ತಾಯಿದೆ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಎಲ್ಲ ನಮ್ಮ ಗೃಹ ರಕ್ಷಕ ಸಿಬ್ಬಂದಿಯವರೇ, ಈ ದಿನ ನಮ್ಮ ಕ್ರೀಡಾಕೂಟದ ಸಮಾರೋಪ ಸಮಾರಂಭಕ್ಕೆ ನನ್ನನ್ನು ಕರೆದಾಗ ನಾನು ಅದಕ್ಕೆ ಸಂತೋಷವಾಗಿ ಒಪ್ಕೊಂಡೆ ಬರೋದಕ್ಕೆ. ಇಲ್ಲಿ ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು. ಎಲ್ಲರೂ ತುಂಬ ಆಸಕ್ತಿಯಿಂದ ಆಟ ಆಡಿದಿರಿ, ಆಸಕ್ತಿಯಿಂದ ಇಲ್ಲಿ ಭಾಗವಹಿಸಿದಿರಿ ಅನ್ನೋದನ್ನು ನಿಮ್ಮ ಮುಖ ನೋಡ್ತಿದ್ದಾಗೆ ನಮ್ಗೆ ಅರ್ಥ ಆಯಿತು. ಎಲ್ಲರೂ ನಗುನಗ್ತಾ ಇದ್ದೀರಿ. ಆದರೂ ಈ ಬಿಸಿಲಿತ್ತು, ಆದ್ರೂ ಈಗ ಸಂಜೆ ಟೈಮ್ ಆಯಿತು, ಮೋಡ ಇದೆ, ಚೆನ್ನಾಗಿದ್ದೀರಿ, ಎಲ್ಲರೂ ಖುಷಿಯಾಗಿದ್ದೀರಿ, ಚೆನ್ನಾಗಿ ಆಟ ಆಡಿದ್ದೀರಿ. ಆಟ ಅನ್ನೋದು ಒಂದು ದೇಹಕ್ಕೆ ಮತ್ತು ನಮ್ಮ ಮನಸ್ಸಿಗೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ನಮ್ಮ ಆರೋಗ್ಯಕ್ಕೆ ಆಟ ಅನ್ನೋದು ತುಂಬ ಮುಖ್ಯ. ಮತ್ತು ಆ ಆರೋಗ್ಯನೂ ಇರ್ಬೋದು ಅಥವಾ ನಮ್ಮ ಮನಸ್ಸಿನ ನೆಮ್ಮದಿಗೂ ಇರ್ಬೋದು, ಆಟ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಆಟಗಳನ್ನು ಆಡುವುದನ್ನು ರೂಢಿಸ್ಕೊಳ್ಬೇಕು. ಹಾಗೂ ಈಗ ಎಲ್ಲ ನಮ್ಮ ನಾಲ್ಕು ಡಿವಿಷನ್ಗಳು 1 2 3 4 ಡಿವಿಷನ್ಗಳಿಂದ ಬಂದಿದ್ದೀರಿ. ಒಬ್ರಿಗೊಬ್ಬರು ಪರಿಚಯ ಆಗ್ತೀರಿ, ಚೆನ್ನಾಗಿರ್ತೀರಿ. ಒಬ್ರಿಗೊಬ್ಬರು ಪರಿಚಯ ಆದರೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಖುಷಿಯಾಗಿ ಆಟ ಆಡಿ. ಇಲಾಖೆ ನಮ್ಮ ಒಂದು ಪೇರೆಂಟಲ್ ಡಿಪಾರ್ಟ್ಮೆಂಟ್ ನಮ್ಮದು ನಿಮ್ಮದು ಎಲ್ಲ ಒಂದೇ ಆಗಿದೆ. ಹಾಗಾಗಿ ನಾವೆಲ್ಲ ಶಿಸ್ತಿನಿಂದ ಕೆಲಸ ಮಾಡಬೇಕು. ಆ ಶಿಸ್ತಿನಿಂದ ಕೆಲಸ ಮಾಡಬೇಕು ಅಂತಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು ಅಂತಂದರೆ ಈ ರೀತಿ ಆಟ ಪಾಠಗಳಲ್ಲಿ ಎಲ್ಲ ಒಂದಾಗಿ ಸೇರಿದಾಗ ಮಾತ್ರ ನಾವೆಲ್ಲ ಒಂದಾಗಿ ದೇಶ ಸೇವೆಯನ್ನು ಮಾಡ್ಬೋದಾಗಿರುತ್ತೆ. ನಿಮ್ಮ ಎಲ್ಲರ ಧ್ಯೇಯ ಏನು? ಒಂದು ನಮ್ಮ ಸಾರ್ವಜನಿಕರನ್ನು ಆಸ್ತಿ ರಕ್ಷಣೆ ಮಾಡೋದು ಮತ್ತು ಜೀವ ರಕ್ಷಣೆ ಮಾಡೋದೇ ನಿಮ್ಮ ಎಲ್ಲರ ಧ್ಯೇಯ ಆಗಿರುತ್ತೆ. ಅದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಯಾವಾಗಲೂ ಉತ್ತಮವಾದ ರೀತಿಯಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸೋಣ. ಮತ್ತು ಈ ಸಂದರ್ಭದಲ್ಲಿ ನನಗೆ ಕಮಾಂಡೆಂಟ್ ಸಾಹೇಬರು ಬರೋದಕ್ಕೆ ಹೇಳಿದ್ರು. ಅವ್ರಿಗೂ ಸಹ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮ್ಮ ಗೃಹ ರಕ್ಷಕ ದಳ, ಪೌರ ರಕ್ಷಣೆ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಮತ್ತು SDRF ಘಟಕಗಳ ವತಿಯಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷ ಭಾಷಣಕ್ಕೆ ಮುಂಚಿತವಾಗಿ ನಾನು 5 ನಿಮಿಷದ ಒಂದು ಸಣ್ಣ ವಿರಾಮ ತಗೊಂಡೆ. ಏನಂತ ಹೇಳಿದ್ರೆ, ನಾವೆಲ್ಲ ಇಷ್ಟೊಂದು ಆಟ ಆಡಿದ್ವಿ, ಇಷ್ಟೊಂದು ಸ್ಪರ್ಧೆಗಳಲ್ಲಿ ಸ್ಪರ್ಧೆ ಮಾಡಿದ್ವಿ. ಆದರೆ ನಮ್ಮನ್ನೆಲ್ಲ ರಂಜಿಸುವಂಥ ಹಾಡು ಹೇಳೋರು ಯಾವ್ದಾದ್ರು ಜಿಲ್ಲೆಯಲ್ಲಿ ಇರ್ಬೋದಾ? ಯಾರಾದರೂ ಒಳ್ಳೆ ಹಾಡನ್ನು ಹಾಡೋರು, ಎಲ್ಲರೂ ಕುಣಿದಾಡುವಂಥ ಒಂದು ಹಾಡನ್ನು ಹಾಡೋರಿದ್ದರೆ ಅವ್ರಿಗೊಂದು ಅವಕಾಶವನ್ನು ಎಲ್ಲರ ಪರವಾಗಿ ಕೊಟ್ಟು, ವೇದಿಕೆಯ ಮೇಲೆ ಗಣ್ಯರ ಅನುಮತಿಯೊಂದಿಗೆ ಕೊಟ್ಟು 1 ಸೀಟ್ ರಿಸರ್ವ್ಡ್ ಫಾರ್ ಬಾಯ್ಸ್, 1 ಸೀಟ್ ರಿಸರ್ವ್ಡ್ ಫಾರ್ ಗರ್ಲ್ಸ್. 58 ವರ್ಷದವರೆಗೂ ಕೂಡ ಗರ್ಲ್ಸೇ ಆಗಿರ್ತೀವಿ, ಬಾಯ್ಸ್ ಆಗಿರ್ತೀವಿ. ಅಂದರೆ ನಮ್ಮ ಸ್ಪಿರಿಟ್ ಆ ರೀತಿ ಇರುತ್ತೆ. ಇವರು ಹಾಡುವಾಗ ಆ ನಿಮ್ಮ ಉದ್ಘೋಷ, ಆ ನಿಮ್ಮ ಖುಷಿ, ಅದು ನನ್ನ ಆಸೆ ಅಂತ ಕೇಳ್ಕೊಳ್ತಾ ನನ್ನ ಜೊತೆ ಹಾಡಾಡಲಿಕ್ಕೆ ಬರ್ತಿದ್ದಾರೆ ಗೆಳೆಯ ವಿರೂಪಾಕ್ಷ ಚಿಕ್ಕಮಗಳೂರು ಮತ್ತು ತಂಡನ. ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಒಂದು ಹಾಡ ಹೇಳಲಿಕ್ಕೆ ಅವಕಾಶ ಮಾಡ್ಕೊಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಮಾದೇಶರು ಹಾಗೂ ಅಧಿಕಾರಿ ಸಿಬ್ಬಂದಿಗಳು, ನಮ್ಮೆಲ್ಲ ಪ್ರೀತಿಯ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಸರ್. ಜನ 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 ಕಾಂಚನದಲ್ಲಿ, ಅಮೆರಿಕಾದ ಲಾಂಛನದಲ್ಲಿ, ದೇವ
ದಿಂಡಿರು ಭಜನೆಯಲ್ಲಿ ಮಂದಿರ ಮಸೀದಿ ಜಗಳಗಳಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ಕೋಗಿಲೆಯ ಧ್ವನಿ ಕೇಳಲೇ ಇಲ್ಲ ನೆಲದ ಒಳಗಿನ ಇಲಿಯೂ ಇಲ್ಲ ಮರದ ಮ್ಯಾಲಿನ ಗಿಳಿಯೂ ಇಲ್ಲ ನೆನ್ನೆ ಹಾವುಗಳು ಇಂದು ನಾವುಗಳು ನೆನ್ನೆ ಹಾವುಗಳು ಇಂದು ನಾವುಗಳು ನಾಳೆ ಎಲ್ಲ ಮಾಯವಯ್ಯ ಊರ ನೆಲೆಯಲ್ಲಿ ಗೋಗುಂಟೆಗಳು ಕಿಲಕಿಲನೆ ನಗುತ್ತಿದ್ದವಣ್ಣ ಹಸಿರು ಹಾಸಿಗೆ ಮೇಲೆ ಕುರಿಗಳು ಆಟ ಪಾಠವ ಹಾಡುತ್ತಿದ್ದವು ದೂರವಾಯಿತು ಆ ಸಂಬಂಧ ಮಿತಿಯು ಮೀರಿದ ಆಸೆಗಳಿಂದ ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವಣ್ಣ ಮೋಡಗಳನ್ನೇ ಗದರಿ ಅವುಗಳು ಮಳೆಯನ್ನು ತರುತ್ತಲಿ ಇದ್ದವಣ್ಣ ಮುಚ್ಚಿ ಹೋದವು ಬಚ್ಚಿ ಹೋದವು ಜಗಕ್ಕೆ ಶಾಪ ಕೊಟ್ಟು ಹೋದವು ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು ಗುಡುಗು ಮಿಂಚಿನ ಮಳೆಯ ಹನಿಗಳು ಇಣಿಕಿ ನೋಡದೆ ಎಲ್ಲಿ ಹೋದವು ಕಾಡು ಕಣಿವೆಗಳು ಕಾಣದಾದವು ಗಿಡ ಮರ ಬಳ್ಳಿ ಇಲ್ಲವಾದವು ನಿಂತಲ್ಲೆಲ್ಲ ನೀರೇ ಇತ್ತು ಕೆರೆಗಳು ತುಂಬಿ ತುಳುಕುತ್ತಲಿತ್ತು ಕೊಂಬೆ ಮೇಲೆ ಕೋಗಿಲೆ ಇತ್ತು ಕೋತಿ ಕೂಡ ನಗುತ್ತಲಿತ್ತು ಅಂತರ್ಜಲವೇ ಬತ್ತಿ ಹೋಯಿತು ಸಾವಿರ ಹಡಿಗಳ ದಾಟಿ ಹೋದವು ಟಿಂಗ್ 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 ತಂಬೂರಿ ಇಲ್ಲ ಜಗನಕ ತಮಟೆಗಳಿಲ್ಲ ಟಸ್ಸು ಪುಸ್ಸುಗಳು ಬಂದವಲ್ಲೋ ಕಲೆಯೂ ಕೂಡ ಕೊಲೆಯಾಯ್ತಲ್ಲೋ ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ ಸಂಸ್ಕೃತಿ ಎಲ್ಲ ಸೊರಗೋಯ್ತಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಅಕ್ಕ ತಂಗಿಯರು ಬೆಳ್ಳಗಾಗಬೇಕು ಅಂತೇಳಿ ಅರಿಶಿನ ಕುಂಕುಮ ಹಾಕ್ತಿದ್ರು. ಹಿಂದಿನ ಕಾಲದಲ್ಲಿ ನನ್ನಂಗಿರೋರೆಲ್ಲ ಬೆಳ್ಳಗಾಗ್ಲಿ ಅಂದ್ರು ಅರಿಶಿನ ಬಳಸ್ತಾ ಇದ್ರು. ಆದ್ರೆ ವಿದೇಶಿ ಕಂಪನಿಗಳಿಂದ ಬಂದಂತ ಫೇರ್ ಅಂಡ್ ಲವ್ಲಿಗಳು ಇವೆಲ್ಲ ಬಂದ್ಬಿಟ್ಟು ಆ ಸಂಸ್ಕೃತಿನ ಹಾಳು ಮಾಡ್ತಿದೆ. ಅರಿಶಿನ ನುಂಗಿತು ಫೇರ್ ಅಂಡ್ ಲವ್ಲಿ, ಕುಂಕುಮ ನುಂಗಿತು ಸ್ಟಿಕ್ಕರ್ ಚುಕ್ಕಿ, ಎಳನೀರನ್ನ ಇರಿದು ಕೊಂದಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು. ಪರಂಗಿ ಅವನು ಮತ್ತೆ ಬಂದರೆ ನಾವು ನೀವು ಯಾರು ಇಲ್ಲ. ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಥ್ಯಾಂಕ್ ಯು. ಈ ಹಾಡು ಬಹಳ ಸೊಗಸಾಗಿ ಹಾಡಿದ್ರು ನಮ್ಮ ತಂಡ. ಜೋರ ಚಪ್ಪಾಳೆ ಬರಲಿ ಅವರಿಗೆ. ಈಗ ಮುಂದುವರಿಸ ಕಾರ್ಯಕ್ರಮವನ್ನು ನಾನು ನಮ್ಮ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಂಡಂಥ ಕೆಲವರಿಗೆ ಪ್ರೀತಿಯ ಕಾಣಿಕೆಯನ್ನು ಕೊಡಬೇಕಾಗಿದೆ. ಅದು ಮೊದಲನೇದಾಗಿ ನಮ್ಮ ಗೌರವದ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅಭಿನಂದನೆ ನಮ್ಮ ತೀರ್ಪುಗಾರರಿಗೆ. ಇಷ್ಟೊಂದು ತೀರ್ಪುಗಳನ್ನು ಕೊಟ್ಟಿದ್ದಾರೆ ಅವರು ಸದ್ಯದ ಕಾರ್ಯಕ್ರಮದಲ್ಲಿ ಇಲ್ಲ. ಅವ್ರಿಗಿಬ್ಬರಿಗೂ ಕೂಡ ಅಭಿನಂದನೆಗಳು. ಹಾಗೆ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರತಕ್ಕಂತಹ ತಿರುಮಲೇಶ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಪಡ್ಕೊಳ್ತಾ ಇದ್ದೀನಿ ನಮ್ಮ ಗೃಹ ರಕ್ಷಕ ದಳದ ಎಲ್ಲರ ಪರವಾಗಿ. ತಿರುಮಲೇಶ್ ಸರ್ ಅವರು ಬಹಳಷ್ಟು ಸಮಯವನ್ನು ಇವತ್ತು ನಮಗಾಗಿ ಮೀಸಲಿಟ್ಟುಕೊಟ್ಟದ್ದು ನಮ್ಮೆಲ್ಲರ ಖುಷಿ ತಂದಿದೆ. ಹಾಗೆ
ನಮ್ಮ ಜೊತೆ ಅಧೀಕ್ಷಕರಾಗಿರ್ತಕ್ಕಂಥ ಗೋಪಿನಾಥ್ ಅವರು 3 ದಿನಗಳ ಕಾಲ ನಮ್ಮ ಜೊತೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಗೃಹ ರಕ್ಷಕರ ದಳದ ಎಲ್ಲರ ಸಿಬ್ಬಂದಿ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಅವರು ಕೂಡ ಪಡ್ಕೊಳ್ಬೇಕು. ಹಾಗೆ ನಮ್ಮ ರಾಕೇಶ್ ಬಿ ಗೊನಾಲ್ಡ್ ಅವರು ನಮ್ಮ ಇನ್ಸ್ಟ್ರಕ್ಟರ್, ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಗೃಹ ರಕ್ಷಕ ದಳದ ಪರವಾಗಿ ಬರಬೇಕು. ನೋಡೋಕ್ಕೆ ಸ್ವಲ್ಪ ಸಿಟ್ಟವ್ರ ಥರ ಕಾಣ್ತಾರೆ, ಆದರೆ ಕೂಡ ಇಡೀ ದಿನ ನಗ್ನಗ್ತಾ ಡ್ಯಾನ್ಸ್ ಮಾಡ್ತಾ ನಮ್ಮ ಜೊತೆ 3 ದಿನ ಕಾಲ ಕಳೆದಂಥ ನಮ್ಮೆಲ್ಲರ ಪ್ರೀತಿಯ ಮಾರ್ಕ್ಷರ ಸರ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರೀ. ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗೃಹ ರಕ್ಷಕ ದಳಕ್ಕೆ ಎಂದಿಗೂ ಕೂಡ ಸ್ಫೂರ್ತಿಯಾಗಿ ನಮ್ಮ ಜೊತೆಯಲ್ಲೇ ಇದ್ದು ಎಲ್ಲ ಗೃಹ ರಕ್ಷಕರಿಗೆ ರಕ್ಷಕರಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಜಿಲ್ಲಾ ಸಮಾವೇಶರಾದಂಥ ಡಾಕ್ಟರ್ ಮುರಳಿ ಮೋಹನ್ ಚುಂತಾರವರಿಗೆ ನಮ್ಮೆಲ್ಲರ ಪರವಾಗಿ ಈ ಜಿಲ್ಲಾ ಕ್ರೀಡಾಕೂಟದ ಒಂದು ನೆನಪಿನ ಕಾಣಿಕೆ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ಪ್ರೀತಿಯ ತಿರುಮಲೆ ಸರ್ ಅವರಿಗೆ ಕೇಳ್ಕೊಳ್ತೇನೆ. ಸರ್, ನಮ್ಮ ಪರವಾಗಿ ಬಹುಶಃ ನಮ್ಮೆಲ್ಲ ಗೃಹ ರಕ್ಷಕ ದಳದ ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮತ್ತು ಪ್ರೀತಿಯನ್ನು ಅವರು ಯಾವಾಗಲೂ ಸಹ ನೀಡ್ತಾ ಇರ್ತಾರೆ. ತಮ್ಮದೇ ಆದ ಒಂದು ಭಾಷಾ ಶೈಲಿಯಲ್ಲಿ ಒಂದು ಮೆರಗನ್ನು ನೀಡಿರತಕ್ಕಂತಹ ಮುರಳೀಧರ್ ಸರ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಗೃಹ ರಕ್ಷಕ ದಳದ ಸಂಸ್ಥೆಯ ಪರವಾಗಿ ಮಾನ್ಯ ಅತಿಥಿಗಳು ಅವರಿಗೆ ನೀಡಬೇಕು ಅಂತೇಳಿ ಕೋರ್ಕೊತಾ ಇದ್ದೀನಿ. ದಯಮಾಡಿ ಮುರಳೀಧರ್ ಸರ್ ಅವರು ವೇದಿಕೆಗೆ ಬಂದು ನಮ್ಮ ಒಂದು ಚಿಕ್ಕ ಒಂದು ಸತ್ಕಾರವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಇವರ ಒಂದು ಭಾಷಾ ಮೆರುಗಿಗೆ, ಒಂದು ಭಾಷಾ ಪ್ರಯೋಗಕ್ಕೆ ಎಲ್ಲರೂ ನಾವೆಲ್ಲ ಮೈ ಮರ್ತಿದ್ದೀವಿ. ಅಷ್ಟು ಚೆನ್ನಾಗಿ ಈ ಒಂದು ಮಾತನ್ನು ಆಡಿ ಈ ಒಂದು ಸಮಾರಂಭಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಈ ದಿವಸ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಹುಮಾನ ವಿತರಣೆ ಮಾಡಿದಂತಹ ಶ್ರೀ ತಿರುಮಲೇಶ್ ಸರ್ ಅವರೇ, ರಾಕೇಶ್ ಅವರೇ, ಗೋಪಿನಾಥ್ ಅವರೇ, ನನ್ನ ನೆಚ್ಚಿನ ಗೃಹ ರಕ್ಷಕರೇ ಮತ್ತು ಗೃಹ ರಕ್ಷಕಿಯರೇ, ಮೊದಲನೆಯದಾಗಿ ಈ ಒಂದು ವಲಯ ಮಟ್ಟದ ಪಶ್ಚಿಮ ವಲಯ ಗೃಹ ರಕ್ಷಕರ ವೃತ್ತಿಪರ ಕ್ರೀಡಾಕೂಟದಲ್ಲಿ ಅತ್ಯಂತ ಸ್ಫೂರ್ತಿಯಿಂದ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಭಾಗವಹಿಸಿದ ನಿಮಗೆಲ್ಲರಿಗೂ ನಾನು ಅಭಿನಂದಿಸುತ್ತೇನೆ. ಹಾಗೆಯೇ ಸಮಗ್ರ ಟೀಮ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಚಿಕ್ಕಮಗಳೂರು ತಂಡಕ್ಕೆ ನನ್ನ ಮನದಾಳದ ಅಭಿನಂದನೆಗಳು. ಅದೇ ರೀತಿ ವೈಯಕ್ತಿಕ ಚಾಂಪಿಯನ್ ಆಗಿ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದಂತಹ ಸಂದೀಪ್ HP ಮೆಟಲ್ ನಂಬರ್ 268 ಚಿಕ್ಕಮಗಳೂರು ಹಾಗೂ ಮಂಗಳೂರಿನ ಶಕೀಲಾ ದಕ್ಷಿಣ ಕನ್ನಡದ ಇಬ್ಬರಿಗೂ ಸಹ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ವರ್ಷ ಜನವರಿ 4, 5, 6ರಂದು ಬೆಂಗಳೂರಿನಲ್ಲಿ ನಡೆಯುವಂಥ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಇನ್ನಷ್ಟು ಸ್ಫೂರ್ತಿಯಿಂದ ಹುಮ್ಮಸ್ಸಿನಿಂದ ಆಡಿ ನಮ್ಮ ಪಶ್ಚಿಮ ವಲಯಕ್ಕೆ ಹೆಚ್ಚಿನ ಪದಕಗಳನ್ನು ಪಡೆದು ನಮ್ಮ ವಲಯದ ಕೀರ್ತಿಯನ್ನು ಹೆಚ್ಚಿಸಬೇಕು ಅಂತೇಳಿ ನಿಮಗೆ ನಾನು ಹಾರೈಸ್ತೇನೆ. ನಾವು ನಮ್ಮಿಂದಾದಷ್ಟು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ನಿಮಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಒಂದಷ್ಟು ಲೋಪದೋಷಗಳು ಆಗಿರಬಹುದು. ಇಷ್ಟೊಂದು ಜನರನ್ನು ಒಂದೇ ಕಡೆ ಸೇರಿಸಿ ನಾವು ಮಾಡುವಾಗ ಒಂದಷ್ಟು ಸಮಸ್ಯೆಗಳು ಆಗ್ತದೆ. ಹಾಗೇನಾದರೂ ಇದ್ದಲ್ಲಿ ಅದನ್ನು ಮನ್ನಿಸಿಕೊಂಡು ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಂಬ ಭಾವನೆಯಿಂದ ಮುಂದೆ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿ ಇನ್ನಷ್ಟು ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ಹಾರೈಸುತ್ತಾ, ಕ್ರೀಡೆ ಅಂದಮೇಲೆ ಬಹಳಷ್ಟು ಮನಸ್ತಾಪಗಳು, ಸೋಲು ಗೆಲುವುಗಳು ಇರುವಂಥದ್ದು. ಅದನ್ನೆಲ್ಲ ನೀವೆಲ್ಲ 3 ದಿವಸಗಳಲ್ಲಿ ಅನುಭವಿಸಿದ್ದೀರಾ. ಕೆಲವರು ಗೆದ್ದಿದ್ದೀರಾ, ಕೆಲವರು ಸೋತಿದ್ದೀರಾ. ಒಟ್ಟಿನಲ್ಲಿ ಸೋತು ಗೆದ್ದು ನೀವು ಹುರುಪಿನಿಂದ ಭಾಗವಹಿಸಿದ್ದೀರಾ. ಎಲ್ಲರೂ ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿರುವ ನಿಮಗೆ ನಾನು ಅಭಿನಂದಿಸುತ್ತಾ, ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದಂಥ ಆರೋಗ್ಯ ಕರುಣಿಸಲಿ ಅಂತ ಹಾರೈಸುತ್ತಾ, ಗೃಹ ರಕ್ಷಕರ ಏನು ಧ್ಯೇಯವಾಕ್ಯ ಏನಿದೆ, ನಿಷ್ಕಾಮ ಸೇವೆ, ಸೇವೆಯ ಪರಮ ಗುರಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ, ಸಮಾಜ ಸೇವೆ ಮಾಡ್ತೇವೆ, ದೇಶ ಸೇವೆ ಮಾಡ್ತೇವೆ. ಈ ಸೇವೆಯನ್ನು ಮಾಡಲಿಕ್ಕೆ ಈ ಒಂದು ಕ್ರೀಡೆಗಳು ನಿಮಗೆ ಪೂರಕವಾಗಲಿ, ನಿಮಗೆ ಮತ್ತಷ್ಟು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ನೆಮ್ಮದಿ ಸಿಗಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡುತ್ತೇನೆ. ಜೈ ಹಿಂದ್. ಕ್ರೀಡಾ ಧ್ವಜದ ಹಸ್ತಾಂತರ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರನ್ನು ಕೇಳ್ಕೊಳ್ತೇನೆ.
I will keep this home guards flag safely till the next sports meet. Jai Hind. ಸೊ ಕ್ರೀಡಾ ಧ್ವಜವನ್ನು ಹಸ್ತಾಂತರ ಮಾಡಿ ಅದನ್ನು ಮುಂದಿನ ಸ್ಪೋರ್ಟ್ಸ್ ಮೀಟ್ ತನಕ ಜವಾಬ್ದಾರಿಯುತವಾಗಿ ಕಾಪಾಡ್ತೀರಿ ಅಂತಕ್ಕಂಥ ಮಾತನ್ನು ಸಮಾವೇಶರು ತಿಳಿಸಿದ್ದಾರೆ. ಇದಾದ ನಂತರ ಮುಕ್ತಾಯ ಈ ಒಂದು ಕ್ರೀಡಾಕೂಟ ನಾವೇನು ನಡೆಸ್ಕೊಂಡು ಬಂದ್ವಿ, ಬಹಳ ಸಾಂಕೇತಿಕವಾಗಿ ಅತ್ಯಂತ ಸುಂದರವಾಗಿ ಸಂತೋಷದಿಂದ ಈ ಕ್ರೀಡಾಕೂಟ ನಡೆದಿದೆ. ಇದನ್ನು ಅಷ್ಟೇ ರೀತಿಯಲ್ಲಿ ಸಂತೋಷಮಯವಾಗಿ ಮುಕ್ತಾಯಗೊಳಿಸುವ ಘೋಷಣೆಯನ್ನು ಮಾಡಿಕೊಡ್ಬೇಕು ಅಂಥೇಳಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. I declare the Western Range Sports and Professional Meet 2023 closed. ಮಟ್ಟದ ಕ್ರೀಡಾಕೂಟವನ್ನು ಮುಕ್ತಾಯವನ್ನು ಅನುಮತಿ ಕೊಡ್ತೀನಿ ಸರ್. ಮುಕ್ತಾಯ ಮಾಡಿ. ಕ್ರೀಡಾಕೂಟ ಮುಕ್ತಾಯವಾಗಿದೆ. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಂಡಂತ ಎಲ್ಲ ಗೃಹ ಆರಕ್ಷಕ ದಳದವರಿಗೆ ವಂದನೆ ಮತ್ತು ಅಭಿನಂದನೆಯನ್ನ ಹೇಳ್ತಾ ಎಲ್ರಿಗೂ ಗೌರವಪೂರ್ವಕ ಅಭಿನಂದನೆ. ನಂತರ ಫ್ಲಾಗ್ ಅನ್ನ ಒಂದು ಇಳಿಸ್ತಾ ಇದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಈಗ ಈ ಒಂದು ಕಾರ್ಯಕ್ರಮ ಮುಕ್ತಾಯದ ಅಯ್ಯೋ ಈ ಓಟಕ್ಕೆ ಈ ತರ ಒಂದು ಒಂಚೂರು ಹಿಂದೆ ಹೋಗಿ, ದಯವಿಟ್ಟು ಇನ್ನೊಂಚೂರು ಹಿಂದೆ ಹೋಗಿ, ನನಗೆ ಕಾಣೋದೇ ಇಲ್ಲ. ಫ್ಲಾಗ್ ಇಳಿಸಬೇಕು, ಇಳಿಸಿದ ಮೇಲೆ ಬಿಟ್ಟಿಲ್ಲ. Attention! ಎಲ್ಲರ ಅನುಮತಿಯೊಂದಿಗೆ ಆ ತರ ಬರಬೇಕಪ್ಪ, ಕ್ಯಾಟ್ ವಾಕ್ ತರ ಬರಬೇಕು. 1 2 3 ಸ್ಟಾರ್ಟ್. ಕೈಯನ್ನ ಎತ್ತಿ ನಿಮ್ಮ ಮುದ್ಘೋಷವನ್ನು ತೋರಿಸ್ತಾ ವಿಜಯದ ಉತ್ಸಾಹದ ಜೋರಾಗಿ ಪೂರ ಬನ್ನಿ, ಒಂದು ರೌಂಡ್ ಬನ್ನಿ ನೋಡೋಣ ಜೋರಾಗಿ. ಇದು ಏನಂದ್ರೆ ಟಿಫನ್ ವ್ಯವಸ್ಥೆ ಮಾಡಿದೀವಿ, ಅದಕ್ಕೊಂದು ತಿನ್ನಕ್ಕೆ ಖುಷಿಯಾಗೋ ತರ ಬನ್ನಿ ಜೋರಾಗಿ. ಥ್ಯಾಂಕ್ ಯು ವೆರಿ ಮಚ್. ಬೆಡ್ ಕಟ್ಟಿಯ